ಬಹಳ ಮಂದಿ ಮೊದಲ ಡೋಸ್ ಹಾಕೊಂಡಿದ್ದಾರೆ, ಎರಡನೇ ಡೋಸ್ ಹಾಕಿಕೊಳ್ಳಿಲ್ಲ. ಇಂತಿಷ್ಟು ವಾರಗಳ ಒಂದು ಅಂತರ ಇದೆ ಅಂತ ಹೇಳಲಾಗಿತ್ತು. ಅವರಿಗೆ ಅಂತರಗಳು ಜಾಸ್ತಿ ಆಗ್ತಾ ಇದೆ. ಸೊ ಇನ್ನು ಜಾಸ್ತಿ ಆದರೆ ಮೊದಲ ಡೋಸ್ ಕೊಟ್ಟದ್ದು ವೇಸ್ಟ್ ಆಗ್ತದಾ ಅನ್ನುವಂಥ ಕೆಲವು ಪ್ರಶ್ನೆಗಳು, ಆತಂಕಗಳು ಕಾಡ್ತಾ ಇರುವಂಥದ್ದು. ಎಸ್ ಸರ್, ಅಂದ್ರೆ ಯಾವುದೇ ರೀತಿಯ ಭಯ ಪಡಬೇಕಾದ ಅವಶ್ಯಕತೆ ಹೌದು. ಅಲ್ಲ ಅಂದ್ರೆ ನಾವು ಪಲ್ಸ್ ಪೋಲಿಯೋ ಲಸಿಕೆ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮೊದಲ ಡೋಸ್ ತೆಗೆದುಕೊಂಡ ನಂತರ ಒಂದು ಇಷ್ಟು ದಿನಗಳ ಅಂತರದಲ್ಲಿ ಮತ್ತೆ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿರ್ತೇವೆ. ಆದ್ರೆ ಇಲ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ ಈಗ. ಸೊ ಹಾಗಾಗಿ ಆ ಒಂದು ರೀತಿಯ ಆತಂಕ, ಅಂದ್ರೆ ಇಷ್ಟು ದಿನಗಳಾಯ್ತಲ್ಲ ಮತ್ತು ನಾನು ತಗೊಳ್ಳಬಹುದೇ ಇಲ್ಲವೋ? ಇಲ್ಲ, ಅದನ್ನೇ ನಾನು ಹೇಳಿದ್ದು. ಆ ಆತಂಕ ಯಾರು ಕೂಡ ಪಡುವಂತ ಅವಶ್ಯಕತೆ ಇಲ್ಲ. ನಾವು ಏನು ವ್ಯಾಕ್ಸಿನ್ ತಗೊಂಡಿರ್ತೇವಲ್ಲ ಅದಕ್ಕೆ ಮೊದಲೇ ಒಂದು ರೀತಿಯ ಇಮ್ಯುನಿಟಿ ಡೆವಲಪ್ ಆಗಿರೋದ್ರಿಂದ ಅದರಲ್ಲಿ ಯಾವುದೇ, ಯಾಕಂದ್ರೆ ಇಲ್ಲಿವರೆಗೆ ಅದು ಒಂದು ಸೋಂಕಿನಿಂದ ನಮ್ಮನ್ನು ರಕ್ಷಣೆ ಮಾಡಿಕೊಂಡು ಬಂದಿದೆ. ಅದನ್ನ ಮೊದಲು ತಿಳ್ಕೋಬೇಕು. ಮೊದಲನೇ ಡೋಸ್ ತಗೊಂಡು ನನಗೆ ಎರಡನೇ ಡೋಸ್ ತಗೊಂಡಿಕ್ಕೆ ಲೇಟ್ ಆಗಿರೋದ್ರಿಂದ ನನಗೆ ಏನು ಪ್ರಯೋಜನ ಆಗಿಲ್ಲ ಅನ್ನುವಂತ ಭಯ ಯಾರಲ್ಲೂ ಬೇಡ. ಖಂಡಿತವಾಗಿಯೂ ಈಗ ರನ್ನಿಂಗ್ ಏನು ನಮ್ಮ ಒಂದು ಇನ್ಫೆಕ್ಷನ್ ಈಗ ಇದೆ, ಅದರಿಂದ ಅವರಿಗೆ ಒಂದು ರೀತಿಯ ಇಮ್ಯುನಿಟಿ ಖಂಡಿತವಾಗಿ ಡೆವಲಪ್ ಆಗಿರ್ತದೆ. ಎರಡನೇ ಡೋಸ್ ಕೊಟ್ರೆ ಇನ್ನಷ್ಟು ಅದಕ್ಕೆ ಆಡ್ ಆನ್ ಆಗಿ ಅವರಿಗೆ ಮುಂದಕ್ಕೆ ಅದು ಅಪಾಯ ಆಗುವುದನ್ನು ತಪ್ಪಿಸುವುದಕ್ಕೆ ಸಹಾಯ ಮಾಡ್ತದೆ. ಯೂಶುವಲಿ ಆರಂಭದಲ್ಲಿ ಕೋವಿಶೀಲ್ಡ್ ಬಂದಾಗ 28 ದಿನಗಳಿಗೆ ಕೊಡ್ಬೇಕಂತ ಹೇಳಿದ್ವಿ. ಬಟ್ ಆಮೇಲೆ 6 to 8 ವೀಕ್ಸ್ ಅಥವಾ 8 to 10 ವೀಕ್ಸ್ ಅಂತ ನಾವು ಯಾಕೆ ಇದು ಮಾಡ್ತೇವೆ ಅಂತ ಹೇಳಿದ್ರೆ, ಫಸ್ಟ್ ಡೋಸ್ ಕೊಟ್ಟು ಅದರ ಒಂದು ಏನು ಎಫಿಕಸಿ ಅಥವಾ ಅದರದೊಂದು ಪರಿಣಾಮ ಅನ್ನುವಂಥದ್ದು ನೋಡ್ತೇವಲ್ಲ, ಅದು ನಮಗೆ ಒಂದು ತಿಂಗಳ ಮೊದಲೇ ಕೊಟ್ಟರೆ ನಾವು ಅದು ಒಳ್ಳೇದು ಆತರ ಏನಿಲ್ಲ. ನಮ್ಗೆ ಆ ಒಂದು ಅದರ ಒಂದು ಅವಧಿ ಜಾಸ್ತಿ ಆದ್ರೆ ಮೊದಲ ಡೋಸ್ ಕೊಟ್ಟಿರೋದೇನು ವೇಸ್ಟ್ ಆಗುದಿಲ್ಲ. ಯಾಕಂದ್ರೆ ಮೊದಲ ಡೋಸ್ ಕೊಟ್ಟಾಗ ಒಂದು ಪ್ರಮಾಣದ ಇಮ್ಯುನಿಟಿ ನಮ್ಮ ದೇಹದಲ್ಲಿ ಡೆವಲಪ್ ಆಗಿರ್ತದೆ. ಅದಕ್ಕೆ ಪೂರಕವಾಗಿ ಸಪೋರ್ಟಿವ್ ಆಗಿ ನಾವು ಎರಡನೇ ಡೋಸ್ ಅನ್ನು ಕೊಡ್ತೇವೆ. ಸೊ ಎರಡನೇ ಡೋಸ್ ಕೊಟ್ಟಿರೋದು ಆಡ್ ಆನ್ ಆಗ್ತದೆ. ಅದಕ್ಕೆ ಮೊದಲನೇ ಡೋಸಿನಿಂದ ಬಂದಂತ ಇಮ್ಯುನಿಟಿ ಏನಿದೆ ಅಲ್ಲ, ಅದಕ್ಕೆ ಆಡ್ ಆನ್ ಆಗಿಕೊಂಡು ಹೋಗ್ತದೆ. ಮೊದಲನೇ ಡೋಸ್ ಕೊಟ್ಟಿರೋದು ವೇಸ್ಟ್ ಆಯ್ತು ಅಥವಾ ನಮ್ಗೆ ಎರಡನೇ ಡೋಸ್ ತಗೊಂಡಿರೋದೇ ನಮ್ಗೆ ತಡ ಆಗಿರೋದ್ರಿಂದ ಅದನ್ನು ಮೊದಲನೇ ಡೋಸ್ ಆಗಿ ಪರಿವರ್ತನೆ ಮಾಡ್ಬೇಕನ್ನುವಂಥದ್ದು ಸರಿಯಲ್ಲ. ಸೊ ನಾವು ಎರಡನೇ ಡೋಸಿನ ಪ್ರಮಾಣ ಅವಧಿ ಜಾಸ್ತಿ ಆದ್ರೂ ಸಹ ನಾವು ಅದಕ್ಕೆ ಭಯ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಈಗ ಸದ್ಯದ ಒಂದು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಕೋವಿಶೀಲ್ಡ್ ಗೆ ನಾವು 6 to 8 ವೀಕ್ಸ್ ಅಂತ ಹೇಳ್ತಾ ಇದ್ದೇವೆ. ಅದೇ ರೀತಿ ಕೋವ್ಯಾಕ್ಸಿನ್ ಗೆ ನಾವು 4 to 6 ವೀಕ್ಸ್ ಅಂತ ಹೇಳ್ತಾ ಇದ್ದೇವೆ. ಸೊ ಆ ಸಂದರ್ಭದಲ್ಲಿ ಅವರು ಪಡೆದುಕೊಂಡ್ರೆ ಅಥವಾ ಇನ್ನೊಂದು ಒಂದೆರಡು ದಿನ ಜಾಸ್ತಿ ಆದ್ರೂ ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ಫಸ್ಟ್ ಡೋಸ್ ತಗೊಂಡಿರೋದು ವೇಸ್ಟ್ ಅಂತೂ ಆಗುದಿಲ್ಲ. ಅದರಲ್ಲಿ ಉತ್ಪತ್ತಿ ಆದಂತ ಇಮ್ಯುನಿಟಿ ಡೆಫಿನೆಟ್ಲಿ ಇದ್ದೇ ಇರ್ತದೆ. ಎರಡನೇ ಡೋಸ್ ಅಲ್ಲಿ ಕೊಡುವಂತದ್ದು ಅದಕ್ಕೆ ನಾವು ಇನ್ ಎಡಿಷನ್ ಆಗಿ ಟಾಪ್ ಅಪ್ ಆಗಿ ಕೊಡುವಂತ ಒಂದು ಇಮ್ಯುನಿಟಿ.